ಡೈರೆಕ್ಟ್ ಡಿ ಸಿ ಅವ್ರನ್ನ ದಯಾಮರಣ ಮಾಡಕ್ಕೆ ಹೇಳಿ ಅರ್ಜಿ ಕೊಡೋಣ ಅಂತ ಕೊಡ್ತಾ ಇದ್ದೀವಿ. ತುಮಕೂರಿನಲ್ಲಿ ಪಾವತಿ ಖಾತೆಯ ಆಧಾರದಲ್ಲಿ ಪಹಣಿ ಎಂಆರ್ಗಳು ಸಕ್ರಮವಾಗಿದ್ದರೂ ಪ್ರತ್ಯೇಕ ಪೋಡಿ ಮಾಡಿಕೊಡದೆ ವಿನಾಕಾರಣ ಕಾಲಹರಣ ಮಾಡುತ್ತಿರುವ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ನೊಂದ ಮಹಿಳೆಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಶೂದ್ರ ಸೇನೆ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಟಿಸಿ ರಾಮಯ್ಯ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು. ನಿರ್ಮಲಾ ಕೆಎನ್ ಕೋಮ್, ಲೇಟ್ ರಾಜಕುಮಾರ ಬಿನ್ ಕಮಲಮ್ಮ ತುಮಕೂರು ನಗರದ ನಿವಾಸಿಯಾದ ಇವರ ಪತಿಯಾದವರ ಲೇಟ್ ರಾಜ್ಕುಮಾರ್ ಬಿನ್ ಕಮಲಮ್ಮನವರಿಗೆ ಭೂ ನ್ಯಾಯ ಮಂಡಳಿಯಿಂದ 10 ಗುಂಟೆ ವಿಸ್ತೀರ್ಣದ ಜಮೀನು ಸರ್ವೆ ನಂಬರ್ 3.3ರ ಚನ್ನನದಿನ್ನೆ ಪ್ರದೇಶದಲ್ಲಿ ಮಂಜೂರಾಗಿದ್ದು ನ್ಯಾಯಯುತವಾಗಿದೆ ಹಾಗೂ ಇದಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ಸತ್ಯವಾಗಿವೆ. ತದನಂತರ ಇವರ ಪತಿಯಾದ ರಾಜ್ಕುಮಾರ್ ಅವರು ಮರಣ ಹೊಂದಿದ್ದು ಪಾವತಿ ಆಧಾರದಲ್ಲಿ ಇವರ ಹೆಸರಿಗೆ 10 ಗುಂಟೆ ವಿಸ್ತೀರ್ಣದಲ್ಲಿ 2 ಗುಂಟೆ ಸಾರ್ವಜನಿಕ ರಸ್ತೆಗೆ ಮೀಸಲಾಗಿದ್ದು ಉಳಿದ 8 ಗುಂಟೆ ಇವರ ಹೆಸರಿಗೆ ಪಹಣಿ ಎಂಆರ್ ದಾಖಲಾತಿಗಳಿವೆ. ಆದರೆ ಇದೇ ಸರ್ವೆ ನಂಬರ್ಗಳಲ್ಲಿ ಕೆಲವರಿಗೆ ಭೂ ನ್ಯಾಯ ಮಂಡಳಿಯಲ್ಲಿ ಮಂಜೂರಾಗಿದ್ದು ಅವರೆಲ್ಲರೂ ಜಿಲ್ಲಾಧಿಕಾರಿಗಳ ಮುಖಾಂತರ ಭೂ ಪರಿವರ್ತನೆ ಮಾಡಿಕೊಂಡು ವಾಣಿಜ್ಯ ಚಟುವಟಿಕೆ ನಡೆಸುತ್ತಿದ್ದಾರೆ. ಈ ಸರ್ವೆ ನಂಬರ್ನಲ್ಲಿ ಮೂಲ ವಿಸ್ತೀರ್ಣ ವ್ಯತ್ಯಾಸವಾಗಿ ಮೂಲ ವಿಸ್ತೀರ್ಣಕ್ಕಿಂತ ಈಗಿನ ವಿಸ್ತೀರ್ಣ ವ್ಯತ್ಯಾಸವಾಗಿದೆ. ಆದ್ದರಿಂದ ನಾವುಗಳು ಈ ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದಂತೆ ವಿಸ್ತೀರ್ಣ ವ್ಯತ್ಯಾಸದ ಬಗ್ಗೆ ತುಮಕೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ನೀಡಿದ್ದೆವು. ಈ ಮನವಿಗೆ ಸ್ಪಂದಿಸಿದ ವಿಭಾಗಾಧಿಕಾರಿಗಳು ತಮ್ಮ ಪತ್ರದೊಂದಿಗೆ ತುಮಕೂರು ತಾಲೂಕು ತಹಶೀಲ್ದಾರ್ ಅವರಿಗೆ ಈ ವಿಸ್ತೀರ್ಣದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದರು. ಆದರೆ ತಹಶೀಲ್ದಾರ್ ಕಚೇರಿಯಲ್ಲಿರುವ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರಾದ ಅಜಯ್ ಅವರು ಹಾಗೂ ಗ್ರಾಮ ಲೆಕ್ಕಿಗರಾದ ರವಿಕುಮಾರ್, ಭೂ ಕೇಂದ್ರದ ಹೇಮಾಲತರವರು ವಿನಾಕಾರಣ ಯಾವುದೇ ಲೋಪಗಳು ಇಲ್ಲದಿದ್ದರೂ ವಿಸ್ತೀರ್ಣ ವ್ಯತ್ಯಾಸಗಳನ್ನು ಗುರುತಿಸದೆ ಕಳೆದ ಫೆಬ್ರವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳಿನವರೆಗೆ ಏನೂ ಮಾಡದೆ ಅಲೆದಾಡಿಸಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿರುತ್ತಾರೆ ಎಂದು ಅವರು ತಿಳಿಸಿದರು. ನೊಂದ ಕುಟುಂಬಕ್ಕೆ ನ್ಯಾಯಯುತವಾಗಿ ಬಂದಿರುವ 8 ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ ವಿಸ್ತೀರ್ಣ ವ್ಯತ್ಯಾಸವಾಗಿರುವುದನ್ನು ಸರಿಪಡಿಸಿಕೊಡಬೇಕು ಹಾಗೂ ಇವರಿಗೆ ಮಾನಸಿಕವಾಗಿ ಹಿಂಸೆಯನ್ನು ನೀಡಿದ ಈ ಮೇಲಿನ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಇದೇ ವೇಳೆ ಒತ್ತಾಯಿಸಿದರು. ತಾಲೂಕು ಕಚೇರಿ ಬಾಗಿಲು ತಟ್ಟಿ ನಮಗೆ ಸಾಕಷ್ಟು ನೋವು ಉಂಟಾಗಿದೆ. ಜಿಲ್ಲಾಧಿಕಾರಿಗಳು ಕೂಡಲೇ ನಮಗೆ ನ್ಯಾಯ ಕೊಡಿಸಲು ಮುಂದಾಗಬೇಕಿದೆ. ನಮಗೆ ನ್ಯಾಯ ಸಿಗದಿದ್ದರೆ ನಾವು ಕುಟುಂಬ ಸಮೇತರಾಗಿ ಬಂದು ಜಿಲ್ಲಾಧಿಕಾರಿಗಳಿಗೆ ತುಮಕೂರು ಜಿಲ್ಲೆಯ ಸಂಘಟನೆಗಳ ಮುಖಾಂತರ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಲು ಸಿದ್ಧರಿದ್ದೇವೆ ಎಂದು ನೊಂದ ಮಹಿಳೆ ಮಗನಾದ ಸಂದೀಪ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ರಾಮಯ್ಯ ಟಿಸಿ, ಭಾರತೀಯ ಶೂದ್ರ ಸೇನೆ ಜಿಲ್ಲಾಧ್ಯಕ್ಷ. ಇವತ್ತಿನ ವಿಷಯ ಏನಂತಂದರೆ, ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವ್ರ ಹೆಸರು ನಿರ್ಮಲಾ ಕೆಎನ್ ಅಂತ, ಲೇಟು ರಾಜ್ಕುಮಾರ್ ಅವರ ವೈಫು, ನಗರದ ಬಟ್ವಾಡಿ 80 ಫೀಟ್ ರೋಡ್ನಲ್ಲಿ ಸರ್ವೆ ನಂಬರ್ 3/3ರಲ್ಲಿ 8 ಗುಂಟೆ ಜಾಗ ಇವ್ರ ಹೆಸರಿಗಿದೆ. ತಹಸೀಲ್ದಾರಿಂದ ಆದೇಶ ಆಗಿದೆ, AC ಅವರಿಂದ ಆದೇಶ ಆಗಿದೆ, ಪಾಣಿ ಎಂಆರ್ ಎಲ್ಲ ಸಕ್ರಮವಾಗಿದ್ರೂ ಅಲ್ಲಿ ಒಬ್ಬರು ಪ್ರಬಲವಾಗಿರುವಂಥ ಮರಿಚನಮ್ಮ ಅಂತ ಇವ್ರ ರಿಲೇಷನ್ನೇ ರಾಜ್ಕುಮಾರ್ ಅವರ ಚಿಕ್ಕಮ್ಮ. ರಾಜ್ಕುಮಾರ್ ಅಮ್ಮ ಮತ್ತು ಕಮಲಮ್ಮ ಮತ್ತು ಮರಿಚನ್ನಮ್ಮ ಇಬ್ಬರು ಅಕ್ಕ ತಂಗಿದ್ದಾರೆ. ಇವರಿಬ್ಬರಿಗೆ, ರಾಜ್ಕುಮಾರ್ ಮತ್ತು ಮರಿಚನ್ನಮ್ಮ ಇಬ್ರಿಗೂ ಟೆನೆನ್ಸಿ ಒಳಗಿಂದ 10 ಗುಂಟೆ ಇಬ್ಬರಿಗೂ ಗ್ರ್ಯಾಂಟ್ ಆಗಿರುತ್ತೆ. ಇಬ್ಬರು ಸೇರಿಬಿಟ್ಟಿದ್ದೇನೆ ಕೃಷ್ಣ ಕಾಲೇಜನ್ನ ಕಟ್ಟಿದ್ದಾರೆ ಅವಾಗಲೇ. ಕಟ್ಟಿ 20-25 ವರ್ಷದ ಮೇಲಾಗಿದೆ. ಅದರೊಳಗೆ ಇವ್ರಿಗೆ 10 ಗುಂಟೆ ಬರಬೇಕು. 10 ಗುಂಟೆ ಜಾಗದಲ್ಲಿ 2 ಗುಂಟೆ ರೋಡ್ಗೆ ಹೋಗಿದೆ, ಇನ್ನು ಉಳಿಕೆ 8 ಗುಂಟೆ ಜಾಗ ಅಲ್ಲೇ ಉಳಿದಿದೆ. ಅದು ಇವ್ರ ಹೆಸರಿಗೆ ಪಾಣಿ ಎಂಆರು ಮತ್ತು ಖಾತೆಗಳು ಎಲ್ಲ ಇವ್ರ ಹೆಸರಿಗೆ ಸಕ್ರಮವಾಗಿದೆ. ಇವ್ರ ಯಜಮಾನರು ತೀರೋಗ್ತಿದ್ದಂಗೆನೇ ಇವರೆಲ್ಲರನ್ನೂ ಆಚೆ ಹಾಕಿ ಇವತ್ತು ಅವರೊಬ್ಬರೇ ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. ಮನವಿನ ಪರಿಗಣಿಸಿಲ್ಲ. ನೀವೇನಾದ್ರು ಹೋಗಿ ಅವ್ರನ್ನ ಖುದ್ದಾಗಿ ಮೀಟ್ ಮಾಡಿದ್ದೀವಿ. ಏನು ಹೇಳಿರು? ನಾವು ಸರ್ ಮಾಡ್ತೀವಿ ಅಂತ ತಹಸೀಲ್ದಾರ್ಗೆ ಹೇಳ್ತೀವಿ ಅಂತ ಹೇಳಿದರು, ತುಮಕೂರು ತಹಸೀಲ್ದಾರ್ಗೆ. ಆದರೆ ತುಮಕೂರು ತಹಸೀಲ್ ಕಚೇರಿಯಲ್ಲಿರೋಂಥ ತಾಲೂಕು ಕಚೇರಿಯಲ್ಲಿರೋಂಥ ಅಲ್ಲಿ ಸಂಬಂಧಪಟ್ಟಂಥ RI ಬರ್ತಾರೆ, ರಾಜಸ್ವ ನಿರೀಕ್ಷಕರು ಅಜಯ್ ಕುಮಾರ್ ಅಂತ, ಅವರು ಮತ್ತು ರವಿಕುಮಾರ್ ಅಂತ, ಇವರೆಲ್ಲರೂ ಅವ್ರ ಕಡೆಗೆ ಶಾಮೀಲಾಗ್ಬಿಟ್ಟಿದ್ದೇನೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಇದೊಂದು ಸಬ್ಬು ಬೀಳ್ಕೊಂಡು ತಿರ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರು ನಮ್ಮ ಸಂಘಟನೆಗೆ ಬಂದು ಕೇಳ್ಕೊಂಡಿದ್ರು ಈ ಥರ ದೌರ್ಜನ್ಯ ಆಗ್ತಿದೆ ಅಂತ. ಮತ್ತು ಇವರು ಪರಿಶಿಷ್ಟ ಜಾತಿ ಮಹಿಳೆ ಮತ್ತು ತುಂಬ ಬಡತನದಲ್ಲಿರೋರು ಮತ್ತು ತಮ್ಮ ಮಕ್ಕಳನ್ನ 3 ಜನ ಮಕ್ಕಳನ್ನ ಅವಾಗ ಕಷ್ಟದಿಂದ ಓದಿಸ್ಕೊಂಡು ಬಂದಿದ್ದಾರೆ. ಈಗ ಅದು ಇವರಿಗೆ ಅಸ್ತಿತ್ವ
ಆ ಅಸ್ತಿತ್ವಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಯಾರ್ಯಾರಿಗೆ ಅಂತಂದರೆ ಮನೆ ಪ್ರಾದೇಶಿಕ ಆಯುಕ್ತರು, ಕಂದಾಯ ವಿಭಾಗ ಇವರಿಗೆ, ಮತ್ತು ತುಮಕೂರು ಜಿಲ್ಲಾಧಿಕಾರಿಗಳು ಇವರಿಗೆ, ಮತ್ತು AC ಅವರಿಗೆ, ಉಪ ವಿಭಾಗಾಧಿಕಾರಿಗಳಿಗೆ ಇವರೆಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಈ ಮನವಿಗಳಿಗೆ ಅವರು ಯಾವುದೇ ರೀತಿಯ ಸ್ಪಂದಿಸಿಲ್ಲ. ಮತ್ತು ತಹಸೀಲ್ದಾರ್ ಇವರಿಗೂ ಮನವಿ ಕೊಟ್ಟಿದ್ದೀವಿ, ಮತ್ತು ಮಹಾನಗರ ಪಾಲಿಕೆ ತುಮಕೂರು ಇವರಿಗೂ ಮನವಿ ಕೊಟ್ಟಿದ್ದೀವಿ. ಮತ್ತು ಮಹಾನಗರ ಪಾಲಿಕೆಗೆ ಮುಖ್ಯವಾಗಿ ಏನಂತ ಕೊಟ್ಟಿದ್ದೀವಿ ಅಂದರೆ ಇದು ಅಕ್ರಮ ಕಟ್ಟಡ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀವಿ. ಅಕ್ರಮ ಕಟ್ಟಡ ಏನಕ್ಕೆ ಅಂತಂದರೆ PID ನಂಬರ್ ಒಂದೇ ಇದೆ. PID ನಂಬರ್ 1 1 ಕುಂಟೆ ಮಾತ್ರ ಇವರು ಕಂದಾಯ ಕಟ್ತಾ ಇದ್ದಾರೆ. ಇನ್ನು ಬಾಕಿ ಯಾವುದಕ್ಕೂ ಕಂದಾಯ ಕಟ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಮಹಾನಗರ ಪಾಲಿಕೆಗೆ ಮನವಿ ಮಾಡಿದ್ದೀವಿ, ಈ ಬಿಲ್ಡಿಂಗ್ನ ಒಡಿಸಿ ನಮಗೆ ನಮ್ಮ ಖಾಲಿ ಜಾಗನ ನಮಗೆ ಮಾಡಿಕೊಡಿ ಅಂತ. ಅವರು ಇದಕ್ಕೆ ಸ್ಪಂದಿಸಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಮಾಧ್ಯಮಗಳ ಮುಖಾಂತರ ಈ ಒಬ್ಬ ಮಹಿಳೆಯರಿಗೆ, ನೊಂದಂಥ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ದಲಿತ ಸಂಘಟನೆಗಳ ವತಿಯಿಂದ ತಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀವಿ. ಮನವಿ ಕೊಟ್ಟಿದ್ದೀವಿ. ನಾವು ಮನವಿ ಕೊಟ್ಟಾಗ ಇದುವರೆಗೂ ಅವ್ರು ಯಾವುದೇ ಥರದ್ದು ಕ್ರಮ ಕೈಗೊಂಡಿಲ್ಲ. ಅದು ಅಕ್ರಮ ಕಟ್ಟಡ ಅಂತ ಗೊತ್ತಿದೆ, ಆದರೆ ಅವರು ಪ್ರಬಲವಾಗಿರೋದ್ರಿಂದ ಮತ್ತು ರಾಜಕಾರಣದಲ್ಲಿ ಪ್ರಬಲವಾಗಿರೋದ್ರಿಂದ ಅವ್ರನ್ನ ಇವರು ಎದುರಿಸೋಕ್ಕಾಗ್ದೇ ನಮ್ಮನ್ನೇ ವಾಪಸ್ ಕಳಿಸ್ತಾ ಇದ್ದಾರೆ. ಅಲ್ಲ ಸರ್, ಇವಾಗ ಮಹಾನಗರ ಪಾಲಿಕೆಗೆ ಎಷ್ಟು ಕಂದಾಯ ತೆರಿಗೆನ ದ್ರೋಹ ಮಾಡೋರು ಅಂತ ನಿಮ್ಮ ಆರೋಪ? ಎಷ್ಟು ವರ್ಷಗಳಿಂದ? ಕಳೆದ 25 ಯಾವಾಗ ಬಿಲ್ಡಿಂಗ್ ಸ್ಟಾರ್ಟ್ ಆಯಿತೋ ಅವಾಗಿಂದ ಇವಾಗವರೆಗೂ 3 FTR ಗ್ರೌಂಡ್ ಫ್ಲೋರಿಂದ 3 FTR ಬಿಲ್ಡಿಂಗ್ ಇದೆ. ಮತ್ತು ಸುಮಾರು 16ರಿಂದ 17 ಕುಂಟೆ ಜಾಗದಲ್ಲಿ ವಿಸ್ತೀರ್ಣದಲ್ಲಿ ಬಿಲ್ಡಿಂಗ್ ಇದೆ. ಮತ್ತು ರಾಜ್ಕುಮಾರ್ದು ಮತ್ತು ಮರಿಚನ್ನಮ್ಮರು ಇಬ್ಬರದ್ದು ಸೇರಿ ಆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಒಂದು ಕಾರಣದಿಂದ ಅಲ್ಲಿ ಒಂದು ಕುಂಟೆಗೆ ಮಾತ್ರ ಕಂದಾಯ ಕಟ್ತಾ ಇದ್ದಾರೆ ಮಹಾನಗರ ಪಾಲಿಕೆಗೆ. ಅದು ಒಂದು PID ನಂಬರಲ್ಲಿ, ಇನ್ಯಾವ PID ನಂಬರಲ್ಲಿ ಆಕ್ಟಿವ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅವರಿಗೆ. ನಿಮ್ಮ ಆರೋಪ ಟೋಟಲಿ ಅದು ಅಕ್ರಮ ಅಂತ ಕಟ್ಟಡ? ಟೋಟಲ್ ಅಕ್ರಮ, ಸಂಪೂರ್ಣವಾಗಿ ಅದು ಅಕ್ರಮ ಕಟ್ಟಡ. ಅದು ಅಲ್ಲ, PID ನಂಬರ್ ಇದೆ. PID ನಂಬರು ಒಂದು ಎಷ್ಟು ಕುಂಟೆಗೆ ಮಾತ್ರ ಮಾಡ್ಕೊಂಡಿರೋದು. ಮಹಾನಗರ ಪಾಲಿಕೆ PID ನಂಬರಲ್ಲಿ ಎಷ್ಟು ಕುಂಟೆ ಮಾತ್ರ ಅವ್ರಿಗೆ ಇವಾಗ ತೆರಿಗೆ ಕಟ್ತಾವ್ರೆ? 1500 ಸ್ಕ್ವೇರ್ ಫೀಟಿಗೆ ಮಾತ್ರ ಅವ್ರು ತೆರಿಗೆ ಕಟ್ತಾ ಇದ್ದಾರೆ. ಇನ್ನು ಉಳಿಕೆಯಲ್ಲಿರೋದೆಲ್ಲ ಅಕ್ರಮ ಅಂತ ನೀವು ಹೇಳ್ತೀವಿ? ಉಳಿಕೆ ಇರೋದೆಲ್ಲ ಅಕ್ರಮ ಅಂತಲೇ ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಮುಂದಿನ ಹೋರಾಟ? ನಮ್ಮ ಮುಂದಿನ ಹೋರಾಟ DC ಕಚೇರಿ ಮುಂದೆ ಪ್ರತಿಭಟನೆ, ಅಮರನಾಥ ಉಪವಾಸ ಕೈಗೊಳ್ಳಬೇಕು ಅಂತಿದ್ದೀವಿ, ದಯಾಮರಣ ಕೈಗೊಳ್ಳಬೇಕು ಅಂತಿದ್ದೀವಿ. ಯಾಕಂದರೆ ಇದು ಅವ್ರ ಅಸ್ತಿತ್ವ, ಅದಿದ್ರೇ ಇವ್ರ ಜೀವನ ನಡೆಯೋದು. ಈಗೇನು ಅದಿಲ್ಲದೇ ಇವ್ರ ಜೀವನ ನಡೆಯಲ್ಲ. ಆ ಅಸ್ತಿತ್ವಕ್ಕೋಸ್ಕರ DC ಅವರಿಗೆ ದಯಾಮರಣಕ್ಕೋಸ್ಕರ ಅರ್ಜಿ ಹಾಕ್ತಾಯಿದ್ದೀವಿ. ನನ್ನ ಹೆಸರು ಸಂದೀಪ್ ಅಂತೇಳಿ, ನಮ್ಮ ತಂದೆಯವ್ರ ಹೆಸರು ರಾಜ್ಕುಮಾರ್ ಅಂತೇಳಿ. ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿಯವ್ರಿಗೆ 20 ಗುಂಟೆ ಗ್ರ್ಯಾಂಟ್ ಆಗುತ್ತೆ ಟೆನೆನ್ಸಿಯಿಂದ. ಸೊ ನಮ್ಮ ತಂದೆಯವರು 2000 ಇಸ್ವಿಲಿ ತೀರೋಗ್ತಾರೆ. ಸೊ ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿಯವರಿಬ್ಬರು ಸೇರಿ ಕಾಲೇಜನ್ನು ಕಟ್ತಾರೆ. ಸೊ ಅದಾದಮೇಲೆ ನಮ್ಮ ತಂದೆ ತೀರೋದ್ಮೇಲೆ ನಮ್ಮನ್ನು ಹೊರಗಡೆ ಕಳಿಸ್ಬಿಡ್ತಾರೆ. ನಾವು ತುಂಬ ಚಿಕ್ಕವರಿದ್ವಿ, ನಮ್ಮನ್ನು ಹೊರಗಡೆ ಕಳಿಸ್ತಾರೆ. ಇದುವರೆಗೂ ಏನೂ ಆಸ್ತಿ ಪಾಸ್ತಿ ಏನೂ ಕೊಟ್ಟಿಲ್ಲ. ಸೊ ನಮ್ಮ ತಾಯಿ ಹೆಸರಲ್ಲಿ ಪಾಣಿ ಆಗಬೇಕಿತ್ತು. ಪಾಣಿ ಆಗೋದಕ್ಕೂ ತುಂಬ ಥರದ ತೊಂದರೆ ಕೊಟ್ಟಿದ್ದಾರೆ. ಪಾಣಿ ಇವಾಗ ನಮ್ಮ ತಾಯಿ ಹೆಸರಾಗಿದೆ, ಸಿಂಗಲ್ ಪೋಡಿ ಆಗಬೇಕಿತ್ತು. ಪೋಡಿ ಆಗೋದಕ್ಕೆ ಅರ್ಜಿ ಹಾಕಿದ್ದೀವಿ 2018ರಿಂದ. ನೀವು ಇಲ್ಲಿವರೆಗೂ ಆಗಲ್ಲ ಅಂತಲೇ ಹೇಳ್ಕೊಂಬಂದಿದ್ದಾರೆ. ಇವಾಗ ಮಾಡ್ತೀವಿ ಅವಾಗ ಮಾಡ್ತೀವಿ ಅಂತೇಳಿ ತಾಲೂಕು ಆಫೀಸಿಂದ. ಸೊ ಇದುವರೆಗೂ ಒಂದು ಮೂಮೆಂಟ್ ಮಾಡಿಲ್ಲ. ಇವಾಗ ಕೇಳಿದ್ರೆ ಇಲ್ಲ, ಇದು ಮಾಡೋಕ್ಕೆ ಬರಲ್ಲ ಅಂಥೇಳಿ ಅರ್ಜಿನ ನಮಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಇಲ್ಲಿವರೆಗೂ ನಮಗೆ ಗೌರ್ಮೆಂಟ್ ಆಫೀಷಿಯಲ್ಸ್ ಕಡೆಯಿಂದ ಯಾವುದೇ ನಮ್ಗೆ ನ್ಯಾಯ ಒದಗಿಸಿಲ್ಲ. ಸೊ ನಾವು ಇದಕ್ಕೆ ಡೈರೆಕ್ಟ್ DC ಅವ್ರನ್ನ ದಯಾಮರಣಕ್ಕೆ ಹೇಳಿ ಅರ್ಜಿ ಕೊಡೋಣ ಅಂತ ಕೊಡ್ತಾ ಇದ್ದೀವಿ ನಮ್ಮ ಇವ್ರ ಸಂಘಟನೆ ಕಡೆಯಿಂದ. ಸೊ ಇದನ್ನ ಮೀಡಿಯಾ ಮುಖಾಂತರ ಕೇಳ್ತಾ ಇದ್ದೀವಿ, ನಮಗೆ ನ್ಯಾಯ ಒದಗಿಸ್ಕೊಡಿ. ಓಕೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.